ವಿಶ್ವವನ್ನೇ ಬಾಧಿಸಿದ ಕೊರೋನಾ ಮಹಾಮಾರಿ ಹೊಡೆತ ನೀಡಿದ್ದು ಒಂದೆರಡು ಕ್ಷೇತ್ರಗಳಿಗಲ್ಲ. ಕೊರೋನಾದಿಂದ ಸ್ತಬ್ಧಗೊಂಡಿದ್ದ ಒಂದೊಂದೇ ಕ್ಷೇತ್ರಗಳು ಇದೀಗ ಮತ್ತೆ ಮರುಚೈತನ್ಯವನ್ನು ಪಡೆದುಕೊಳ್ತಾ ಇದೆ. ಇವುಗಳಲ್ಲಿ ಸ್ವಿಮ್ಮಿಂಗ್ ಕೂಡ ಒಂದು. ಇದೀಗ ಸ್ವಿಮ್ಮಿಂಗ್ ಅಭ್ಯಾಸ ಮಾಡೋದಕ್ಕೆ ಅನುಮತಿ ಲಭಿಸಿದೆ. ಅಂತೆ ಮಂಗಳೂರಿನ ಸಂತ ಅಲೋಷಿಯಸ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಈಜು ತರಬೇತಿ ಮತ್ತೆ ಆರಂಭಗೊಂಡಿದೆ. ಮಂಗಳೂರಿನ ಈಜು ತರಬೇತಿಯು ಮತ್ತೆ ಚಾಲನೆಯನ್ನ ಪಡೆದುಕೊಂಡಿದೆ. ಮಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಸಂತ ಅಲೋಷಿಯಸ್ ಇನ್ಸ್ಟಿಟ್ಯೂಷನ್ನಲ್ಲಿ ಆಧುನಿಕ ತಂತ್ರಜ್ಞಾನದೊಂದಿಗೆ ನಿರ್ಮಾಣಗೊಂಡ ಈಜುಕೊಳದಲ್ಲಿ V1 ಅಕ್ವಾ ಸೆಂಟರ್ ತರಬೇತಿ ಸಂಸ್ಥೆಯ ಮೂಲಕ ಮತ್ತು ಪ್ರೊಫೆಷನಲ್ ಸ್ವಿಮ್ಮರ್ಗಳಿಗೆ ತರಬೇತಿ ನೀಡುವ ಪ್ರಕ್ರಿಯೆ ಆರಂಭಗೊಂಡಿದೆ. ನೂತನ V1 ಅಕ್ವಾ ಸೆಂಟರ್ ಅನ್ನು ಮಂಗಳೂರಿನ ಜೆಸ್ವೇಟ್ ಎಜುಕೇಷನಲ್ ಸೊಸೈಟಿಯ ಉಪಾಧ್ಯಕ್ಷರಾದ ರೆವರೆಂಡ್ ಫಾದರ್ ಮೆಲ್ವಿನ್ ಜೋಸೆಫ್ ಪಿಂಟೋ SJ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಈ ದಿನ ನಮಗೆ ಬಹಳ ಸಂತಸದ ದಿನವಾಗಿದೆ. ನಾವೀಗ ಕೋವಿಡ್ನಿಂದಾಗಿ ಕಷ್ಟಕರವಾದ ದಿನಗಳನ್ನು ದುಡಿದಿದ್ದೇವೆ. ಇದೀಗ ಸಣ್ಣ ಮಟ್ಟದಲ್ಲಿ ಈ ಈಜುಕೊಳವನ್ನು ತೆರೆಯುವುದರ ಮೂಲಕ ಅಭಿವೃದ್ಧಿಯತ್ತ ಸಾಗುತ್ತಿದ್ದೇವೆ. ನೀರು ಎಂಬುದು ನಮ್ಮೆಲ್ಲರ ಜೀವನಕ್ಕೆ ಅಗತ್ಯವಾದುದು. ನೀರು ಹೇಗೆ ಜೀವವನ್ನು ಉಳಿಸುವುದೋ ಅದೇ ರೀತಿ ಜೀವಕ್ಕೆ ಅಪಾಯಕಾರಿ ಕೂಡ ಹೌದು. ಈ ನೀರನ್ನ ಈಜುವುದರ ಮೂಲಕ ಜಯಿಸುತ್ತೇವೆ. ಇದರಿಂದ ಹಲವು ವಿಷಯಗಳನ್ನು ಕಲಿತುಕೊಳ್ಳುವುದು ಇದೆ ಎಂದು ಹೇಳಿದರು. A process of death because everybody got dejected, depressed, and as Mr. Nandagopal already said it, he used the word hope, and hope is the one that is going to keep us together. I like the name of our club center here, V1. We need to say, I don't know what sense they used it, but definitely we are all one. And that oneness is something that has to come across with unity, all of us coming together, to revive this world, to bring this world anew. And water is something which is so very vital, which gives life but which can kill too. But then definitely we see that as a sign of life, and therefore we overcome this water by swimming, and we learn a lot from it. I said this is a process of dying. It is also, I say, this is the process of coming together, and we keep using that word social distance. ಈ ಸಂದರ್ಭ MJESನ ಕಾರ್ಯದರ್ಶಿ ಹಾಗೂ ಖಜಾಂಚಿಯಾಗಿರುವ ರೆವರೆಂಡ್ ಫಾದರ್ ಡನ್ಸಿಲ್ W ಲೋಬೋ, ಸಂತ ಅಲೋಷಿಯಸ್ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಪ್ರವೀಣ್ ಮಾರ್ಟಿಸ್ SJ, ಸಂತ ಅಲೋಷಿಯಸ್ ಕಾಲೇಜಿನ ಹಣಕಾಸು ಅಧಿಕಾರಿಯಾದ ರೆವರೆಂಡ್ ಫಾದರ್ ವಿನ್ಸೆಂಟ್, ಮಂಗಳೂರು ಅಕ್ವಾಟಿಕ್ ಕ್ಲಬ್ನ ಅಧ್ಯಕ್ಷರಾದ ಡಾ ನರೇಂದ್ರ ನಾಯಕ್, ಹೆಡ್ ಕೋಚ್ ಲೋಕರಾಜ್ BS, V1 ಅಕ್ವಾ ಸೆಂಟರ್ನ ನವೀನ್, ರೂಪಾ ಪ್ರಭು ಉಪಸ್ಥಿತರಿದ್ದರು. ನಾಗರಾಜ್, V4 News 24/7 ಮಂಗಳೂರು.